ಆದ್ಮೇಲೆ ಇವರೆಲ್ಲ ಒಂದು ಮಾತಾಡಿ ಮತ್ತೆ ಸೇರಿಸ್ಕೊಂಡು ಅದು ಡಿಲೀಟ್ ಮಾಡಿದ್ದಾರೆ. ಎಲ್ಲೆಯ ಮಲಗಿದ್ದೆ, ಎಲ್ಲಿ ಮಲಗಿದ್ದೆ ಎಷ್ಟು ದಿನ, ಈಗ ಬಂದಿದ್ದೀರ ಅಳ್ಳಾಡಿಸ್ಕೊಂಡು. ತುಂಬಾ ದೊಡ್ಡವರು ಈಗ 4 ದಿನ ಅಂತಂದ್ರೆ ಫುಲ್ ಲೆಕ್ಕ ತಗೊಳ್ಳೋಣ. ತಿಂಗಳ ಹಿಂದೆ ಡಿ ಬಾಸ್ ಜೀವನದಲ್ಲಿ ಬಿರುಗಾಳಿಯೇ ಎದ್ದಿತ್ತು. ಮೈಸೂರಿನ ಹೋಟೆಲ್ ಸಿಬ್ಬಂದಿಗೆ ದರ್ಶನ್ ಹಲ್ಲೆ ನಡೆಸಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಆರೋಪಿಸಿದ್ರು. ಸಾಕ್ಷಿ ಕೊಡ್ತೇನೆ ಅದು ಇದು ಎಂದು ಪುಂಗಿ ಊದಿದ್ರು. ಆದರೆ ಎಲ್ಲವನ್ನು ಬಿಚ್ಚಿಡ್ತೀನಿ ಎಂದ ಆಸಾಮಿ ಅದೆಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಹಾಗಾದ್ರೆ ಈ ಪ್ರಕರಣ ಏನಾಯ್ತು? ಉತ್ತರವಿಲ್ಲ. ಯಾರ ಮೇಲೆ ದರ್ಶನ್ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿದ್ರೋ ಆ ವ್ಯಕ್ತಿಯೇ ಇಲ್ಲ ಎಂದು ಇಂದ್ರಜಿತ್ ಆರೋಪವನ್ನು ತಳ್ಳಿಹಾಕಿದ್ರು. ಇಷ್ಟಾದ್ರೂ ಸುಮ್ಮನಿರದ ಇಂದ್ರಜಿತ್ ಆಡಿಯೋ ವಿಡಿಯೋ ಲೀಕ್ ಮಾಡಿಯೋ ಅಥವಾ ಮಾಡಿಸಿಯೇ ಒಂದಿಷ್ಟು ಸಂಚಲನವನ್ನು ಮೂಡಿಸಿದ್ರು. ಆದರೆ ಇವ್ಯಾವುದು ವರ್ಕೌಟ್ ಆಗಿಲ್ಲ. ಇದಾದ ಬಳಿಕ ಅದೆಲ್ಲಿ ಮಾಯವಾದ್ರೂ ಗೊತ್ತಿಲ್ಲ. ಇತ್ತೀಚೆಗೆ ಡ್ರಗ್ ಕೇಸ್ ಪ್ರಕರಣ ಮುನ್ನೆಲೆಗೆ ಬಂದಾಗ ಈ ತನಕ ಮಾಯವಾದ ಇಂದ್ರಜಿತ್ ಮತ್ತೆ ಕಾಣಿಸಿಕೊಂಡಿದ್ರು. ಹಾಗಾದ್ರೆ ಇವರ ಉದ್ದೇಶವೇನು? ಪ್ರಸ್ತುತ ಚಾಲ್ತಿಯಲ್ಲಿ ಯಾವ ವಿಚಾರವಿದೆ? ಆ ಬಗ್ಗೆ ಮಾತನಾಡೋದು. ಸಾಕ್ಷಿ ಇದೆ, ಮಣ್ಣು ಮಸಿ ಇದೆ ಅಂತ ಏನು ಇಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸೋದು. ಅದೇ ತರ ಡಿ ಬಾಸ್ ವಿಚಾರದಲ್ಲೂ ಆಗಿರೋದು. ಸ್ಟಾರ್ ನಟನ ತೇಜೋವಧೆಯಿಂದ ತಾನು ಚಾಲ್ತಿಯಲ್ಲಿರಬೇಕು ಎಂದು ನಡೆದ ಒಂದು ಘಟನೆಗೆ ಉಪ್ಪು ಖಾರ ಬೆರೆಸಿ ಹೊಸ ರೆಸಿಪಿ ಮಾಡಲು ಹೊರಟಿದ್ರು. ಕೊನೆಗೆ ಏನು ಕಿತ್ಕೊಳ್ಳೋಕೆ ಆಗಿಲ್ಲ ಅಂತ ಸುಮ್ಮನಾದ್ರು. ಬಹುಮುಖ್ಯವಾಗಿ ರಾಜ್ಯದಾದ್ಯಂತ ಇಂದ್ರಜಿತ್ ವಿರುದ್ಧ ಪ್ರತಿಭಟನೆಗಳು ನಡೆದವು. ಕೇಸ್ಗಳು ದಾಖಲಾದವು. ಡಿ ಫ್ಯಾನ್ಸ್ಗಳು ತಾಕತ್ತು ಏನೆಂಬುದನ್ನು ತೋರಿಸಿಕೊಟ್ರು. ಇದರಿಂದ ಬೆಚ್ಚಿಬಿದ್ದ ಇಂದ್ರಜಿತ್ ಸೈಲೆಂಟ್ ಆದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಕ್ಷಿ ಕೊಡ್ತೇನೆ ಎಂದ ಆಸಾಮಿ ಏನೂ ಕೊಡದೆ ಸುಮ್ಮನಾಗಿದ್ದು ಪ್ರಚಾರದ ತೆವಲನ್ನು ಪ್ರದರ್ಶಿಸುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.